ಸೌದಿ ಅರೇಬಿಯಾದಲ್ಲಿ ನೌಕರಿಯಲ್ಲಿದ್ದಂತಹ 37 ವರ್ಷದ ಯುವಕ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಉಡುಪಿ ಮೂಲಕ ಮೊಹಮ್ಮದ್ ಇರ್ಫಾನ್ ಅವರು ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ಕುಟುಂಬಸ್ಥರು ದೃಢಪಡಿಸಿದ್ದಾರೆ. ಸೌದಿ ಅರೇಬಿಯಾದ ಜಿದ್ದಾದಲ್ಲಿ ಯಾಂತ್ರಿಕ ಕಾರ್ಯಾಗಾರದಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇದ್ರು. ಕಾಪು ನಿವಾಸಿಯಾಗಿರುವ ಇವರು ಫೆಬ್ರವರಿ 5ರಂದು ರಾತ್ರಿ ಮಲಗುವ ಮುನ್ನ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ರು. 4 ತಿಂಗಳ ಮಗುವನ್ನು ಹೊಂದಿರುವ ಇರ್ಫಾನ್ ಅವರು ವಿಡಿಯೋ ಮೂಲಕವೇ ಮಗುವಿನ ಮುಖವನ್ನು ನೋಡಿದ್ರು. ಮಗುವಿನ ಮುಖ ನೋಡಿ ಪತ್ನಿಯ ಜೊತೆ ಕುಶಲೋಪರಿ ವಿಚಾರಿಸಿ ನಿದ್ರೆಗೆ ಜಾರಿದ ಇರ್ಫಾನ್ ನಿದ್ರೆಯಲ್ಲೇ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ. ಈ ವಿಚಾರವನ್ನ ಸೌದಿ ಅರೇಬಿಯಾದಲ್ಲಿನ ಇತರ ಭಾರತೀಯ ಮೂಲದವರು ಖಚಿತಪಡಿಸಿದ್ದಾರೆ. ರಾತ್ರಿ ವಿಡಿಯೋ ಕಾಲ್ ಮಾಡಿದ್ದ ಪತಿ ಇನ್ನಿಲ್ಲ ಎಂಬ ಸದ್ದು ಕೇಳಿ ಪತ್ನಿ ಶಾಕ್ಗೆ ಒಳಗಾಗಿದ್ದಾರೆ. ಕೇವಲ 4 ತಿಂಗಳ ಹೆಣ್ಣು ಮಗು ಹೊಂದಿರುವಂತಹ ಇರ್ಫಾನ್ ಅವರ ಅಗಲಿಕೆ ಕುಟುಂಬಸ್ಥರನ್ನ ವಿಚಲಿತರನ್ನಾಗಿಸಿದೆ.